ನಗರದ ಹೊರವಲಯದಲ್ಲಿರುವ ಕಬಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುರಾ ಕೆದಿಲಾ ಜಿಲ್ಲಾ ಪಂಚಾಯತ್ ರಸ್ತೆ ಅಂಚಿನಲ್ಲಿ ಸುಳ್ಯದಲ್ಲಿ ಕಾರ್ಯಾಚರಿಸುತ್ತಿದ್ದ CL9 ನಮೂನೆಯ ಬಾರ್ ಲೈಸೆನ್ಸ್ ಅನ್ನು ಸ್ಥಳಾಂತರಿಸದಂತೆ ಸ್ಥಳೀಯ ನಾಗರಿಕರು ಆಕ್ಷೇಪ ಸಲ್ಲಿಸಿದ್ದಾರೆ. ಈ ಹಿಂದೆ ಮುರಾಪೇಟೆಯಲ್ಲಿದ್ದ ವೈನ್ ಶಾಪ್ ಅನ್ನು ರಾಷ್ಟ್ರೀಯ ಹೆದ್ದಾರಿ ನಿರ್ಬಂಧದ ಮೇರೆಗೆ ಎತ್ತಂಗಡಿ ಮಾಡಲಾಗಿತ್ತು. ಬಳಿಕ ಪುನರಾರಂಭ ಮಾಡದಂತೆ ಕಬಕ, ಕೊಡಿಪಾಡಿ, ಪಡ್ನೂರು ಪಂಚಾಯತ್ ಸಭೆಯಲ್ಲಿ ಮರು ಅನುಮತಿಯನ್ನ ನೀಡದಂತೆ ಆಕ್ಷೇಪ ನಿರ್ಣಯ ದಾಖಲಿಸಲಾಗಿತ್ತು. ಆದರೆ ಇದೀಗ ಸುಳ್ಯದಲ್ಲಿ ಚಾಲನೆಯಲ್ಲಿದ್ದ ಬಾರ್ ಲೈಸೆನ್ಸ್ ಅನ್ನ ಕಬಕ ಗ್ರಾಮದ ಮುರಕ್ಕೆ ಸ್ಥಳಾಂತರಿಸಲು ರಹಸ್ಯ ಕಾರ್ಯಾಚರಣೆ ನಡೀತಾ ಇದೆ. ಇದನ್ನ ಗಮನಿಸಿದ ಕಬಕದ ಜನತೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಜನ ಸಂಘಟಿತರಾಗಿ ಜಿಲ್ಲಾ ಅಬಕಾರಿ ಆಯುಕ್ತರಿಗೆ ದೂರನ್ನ ನೀಡಿದ್ದಾರೆ. ಇದರೊಂದಿಗೆ ಸ್ಥಳೀಯ ಶಾಸಕರಿಗೂ ಮನವಿಯನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಬಾರ್ ಸ್ಥಾಪನೆಯಾದರೆ ಜನತೆಗೆ ಸಮಸ್ಯೆಯಾಗುತ್ತೆ, ಹೀಗಾಗಿ ಬಾರ್ ಸ್ಥಳಾಂತರವಾಗದಂತೆ ಸಹಕರಿಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ನಮ್ಮ ಆಡಳಿತಾವಧಿಯಲ್ಲಿ ಒಂದು ಕಬಕ ಗ್ರಾಮದಲ್ಲಿ ಎಲ್ಲಿಯೂ ಕೂಡ ವೈನ್ ಶಾಪ್ ಆಗಲಿ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಲಿ ತೆರವು ಮಾಡಬಾರದು ಎಂದು ನಾಗರಿಕರ ತೀವ್ರವಾದ ಆಗ್ರಹ ಇತ್ತು. ಅದನ್ನು ನಾವು ಸಭೆಯಲ್ಲಿ ಮಂಡಿಸಿ ನಿರ್ಣಯವನ್ನು ಕೈಗೊಂಡಿದ್ದೆವು. ಮಾತ್ರವಲ್ಲ, ಮೊದಲೇ ಒಂದು ವೈನ್ ಶಾಪ್ ಇದ್ದದನ್ನು ಕೂಡ ನಾವು ತೆರವುಗೊಳಿಸಿದ್ದೆವು. ಇದೀಗ ನನ್ನನ್ನು ಸಂಪರ್ಕ ಮಾಡಿ ಧರ್ಮಸ್ಥಳ ಮಹಿಳಾ ಗ್ರಾಮೋದ್ಯೋಗ ಗ್ರಾಮದ ಮಹಿಳೆಯರು ಕೂಡ ನನ್ನನ್ನು ಸಂಪರ್ಕ ಮಾಡಿ ತೀವ್ರವಾಗಿ ಖಂಡಿಸಿದ್ದಾರೆ. ಆ ಮೇರೆಗೆ ಪರಿಸರದ ಜನರು ಕೂಡ ಇದರ ಬಗ್ಗೆ ತೀವ್ರವಾದ ಖಂಡನೆಯನ್ನು ಮಾಡಿದ್ದಾರೆ. ಆ ಮೇರೆಗೆ ನಾವು ನಿನ್ನೆ ಶಾಸಕರನ್ನು ಕೂಡ ಭೇಟಿಯಾಗಿ ಅವರಿಗೆ ನಮ್ಮ ಆಗ್ರಹವನ್ನು ತಿಳಿಸಿದ್ದೇವೆ. ಮಾತ್ರವಲ್ಲ, ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ನಾವು ತಿಳಿಸಿದ್ದೇವೆ. EOಗೂ ಕೂಡ ನಾವು ಇದನ್ನು ಮನವಿ ಮಾಡಿದ್ದೇವೆ. ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಇದನ್ನು ಮನವಿ ಮಾಡಿದ್ದೇವೆ. ಅಂದರೆ ಈ ಪರಿಸರದಲ್ಲಿ ಎಲ್ಲ ನಾಗರಿಕರ ಆಗ್ರಹ ಇದೆ. ಎಲ್ಲಿಯೂ ಕೂಡ ನಮ್ಮ ಪರಿಸರದಲ್ಲಿ ವೈನ್ ಶಾಪ್ ಆಗಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬಿಡಲೇಬಾರದು ಅಂತ ಆಗ್ರಹ ಇದೆ. ಇದಕ್ಕೆ ನನ್ನದು ಕೂಡ ತೀವ್ರವಾದ ಖಂಡನೆ ಇದೆ. ಮತ್ತು ನನ್ನ ಈ ಆಡಳಿತಾವಧಿ ಮುಗಿದ ನಂತರ ಆದಂತಹ ಬೆಳವಣಿಗೆ ಇದು. ಹಾಗೆ ನಮ್ಮದೆಲ್ಲರದ್ದು ಪರಿಸರವರದ್ದು ಎಲ್ಲರದ್ದು ತೀವ್ರವಾದ ವಿರೋಧ ಇದೆ. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮುರ ಎಂಬ ಜಾಗದಲ್ಲಿ ಒಂದು ವೈನ್ ಶಾಪನ್ನು ತೆರೆಯುವಂಥ ಪ್ರಯತ್ನಗಳು ಸಾಗ್ತಾ ಇದೆ. ಇದನ್ನು ನಾವು ಗಮನಿಸಿದ್ದೇವೆ. ಸ್ಥಳೀಯ ನಾಗರಿಕರು ಇದಕ್ಕೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿರೋದರಿಂದ ನಾಗರಿಕರ ಒಂದು ವಿನಂತಿಯ ಮೇರೆಗೆ ನಾವು ಈ ಹಿಂದೆ ಕೂಡ ಮುರದಲ್ಲಿ ಇದ್ದಂಥ ಒಂದು ವೈನ್ ಶಾಪನ್ನು ತೆರವುಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ. ಈ ಬಾರಿ ಪಂಚಾಯತ್ ಆಡಳಿತದಲ್ಲಿಲ್ಲ. ಈ ಸಮಯದಲ್ಲಿ ಯಾವುದೋ ಕಾಣದ ಕೈಗಳು ಇಲ್ಲಿ ಒಂದು ವೈನ್ ಶಾಪನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆರೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾಗರಿಕರಿಗೆ ಸಮಾಜದಲ್ಲಿ ಇದೊಂದು ಅಗತ್ಯವಲ್ಲದ ವಿಷಯ ಹಾಗೆ ಇರುವಾಗ ಜನರು ಬಹಿಷ್ಕರಿಸುವಂಥ ವಿಷಯ ಆಗಿರುವಾಗ ಈ ವೈನ್ ಶಾಪನ್ನು ತೆರಿಬಾರ್ದು ಅಂತ ಹೇಳಿ ಒಂದು ಆಗ್ರಹ ಬಂದಿದೆ. ಅದಕ್ಕೋಸ್ಕರ ನಾವೀಗ ಒಂದು ಹೋರಾಟವನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿದ್ದೇವೆ. ಈಗಾಗಲೇ ನಮ್ಮ ಸಂಚಾಲಕರಾಗಿ ಗಿರೀಶ್ ಅವರು ಇದಕ್ಕೆ ಮುಂದೆ ಬಂದಿದ್ದಾರೆ. ಹಾಗೆ ಪಂಚಾಯತಿನ ಈ ಭಾಗದ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಪಂಚಾಯತ್ ಸದಸ್ಯರಿದ್ದಾರೆ. ಹಾಗೆ ಕಳೆದ ಅವಧಿಯಲ್ಲಿ ಕೆಲಸ ಮಾಡಿದಂಥ ಉಪಾಧ್ಯಕ್ಷರಿದ್ದಾರೆ. ಇವರೆಲ್ಲ ಬೆಂಬಲದೊಂದಿಗೆ ನಮ್ಮ ನಾಗರಿಕರ ಒಂದು ಬೇಡಿಕೆ ಇದೆ ಏನಂತ ಹೇಳಿದ್ರೆ, ಈ ಭಾಗದಲ್ಲಿ ಯಾವುದೇ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ತೆರೀಬಾರ್ದು. ನಾವು ಕಳೆದ ಪಂಚಾಯತ್ ಅವಧಿಯಲ್ಲಿ ಕೊಡಿಪಾಡಿ, ಕಬಕ ಹಾಗೆ ಪಡ್ನೂರು 3 ಗ್ರಾಮದ ಗ್ರಾಮ ಸಭೆಗಳಲ್ಲಿ ಆಯಾ ಗ್ರಾಮದ ನಾಗರಿಕರು ಈ ಗ್ರಾಮದಲ್ಲಿ ಯಾವುದೇ ವೈನ್ ಶಾಪನ್ನು ತೆರೆಯುವುದು ಬೇಡ ಅಂಥೇಳಿ ನಾವು ನಿರ್ಣಯವನ್ನು ಮಾಡಿಸಿದ್ದೆವು.